ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿ ಮರಳು ಮಾಫಿಯಾ ಜೋರಾಗಿ ನಡೀತಾ ಇದ್ದು ಅಲ್ಲಿನ ಸುತ್ತಮುತ್ತಲಿನ ಕೃಷಿಕರ ವಿರೋಧವಿದ್ರೂ ಈ ಗಣಿ ಇಲಾಖೆ ಮರಳು ಮಾಫಿಯಾಕ್ಕೆ ಅನುಮತಿಯನ್ನು ನೀಡ್ತಾ ಇರುವುದು ಖಂಡನೀಯ ಅಂತ ನೊಂದ ಕೃಷಿಕರು ಗಣಿ ಇಲಾಖೆಗೆ ಬಂದು ಗಣಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕಳೆದ ವರ್ಷ ಮರಳು ಮಾಫಿಯಾಕ್ಕೆ ಅನುಮತಿ ಸಿಕ್ಕಿದೆ ಎಂದು ಅಲ್ಲಿನ ಕೃಷಿಕರನ್ನು ನಂಬಿಸಿ 2 ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡಿದ್ರು. ಆದರೆ ಇನ್ನು ಮುಂದೆ ನಾವು ಆತ್ಮಹತ್ಯೆ ಬೇಕಾದರೂ ಮಾಡ್ತೇವೆ, ನಿಮ್ಮ ಕೃಷಿ ಭೂಮಿಗೆ ಹಾನಿಯಾಗಲು ನಾವು ಬಿಡುವುದಿಲ್ಲ, ಮರಳು ಮಾಫಿಯಾ ಮಾಡಲಿಕ್ಕೆ ಅನುಮತಿಯನ್ನು ನೀಡಬಾರದು ಅಂತ ಗಣಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ವಿಷಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಕೈಗೊಂಡು ನಮಗೆ ನ್ಯಾಯ ನೀಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಸಾಮಾಜಿಕ ಹೋರಾಟಗಾರ ಅಶ್ವಿನ್ ಮಂಗಳೂರು ಅವರು ಮಾತನಾಡಿ ಕೃಷಿ ಭೂಮಿಗೆ ತೊಂದರೆಯಾಗುವ ಮರಳು ಮಾಫಿಯಾಕ್ಕೆ ಯಾವುದೇ ರೀತಿ ಅನುಮತಿ ನೀಡಬಾರದು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಪುಚ್ಚಮಗೂರು ಕಿಸಾನ್ ಸಂಘದ ಅಧ್ಯಕ್ಷರಾದ ರೋಹನ್ ಕೆತ್ರೋಸ, ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ಭಂಡಾರಿ, ಸ್ಥಳೀಯ ನಿವಾಸಿಗಳಾದ ಸದಾಶಿವ ಸುದೇಕಾರು, ಪ್ರವೀಣ್ ಸುದೇಕಾಡು, ರಾಮಣ್ಣ ಪೂಜಾರಿ ಪೆರಿಯೋಟು, ಶೇಖರ ತಾರೆಪಡಪು ಉಪಸ್ಥಿತರಿದ್ದರು. ಪ್ರೂಫ್ ಇದೆಯಾ ನಿಮ್ಮ ಹತ್ರ? ಆ ತರ ಇದ್ರೆ ಮಾತಾಡಿ. ನೀವು ಸುಮ್ಮನೆ ಏನೇನೋ ಈಗ ನೋಡಿ, ಅವರು ನೇರವಾಗಿ ತಗೊಂಡಿದ್ದಾರೆ ಅಥವಾ ಏನಾದ್ರು ಇದ್ರೆ ಆರೋಪ ಮಾಡಿ ಸುಮ್ಮನೆ ಅಲಿಗೇಷನ್ ಮಾಡಬೇಡಿ. ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ, ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ, ಆಕ್ಷನ್ ತಗೊಳ್ಳೋ ಕೆಲಸ ಮಾತಾಡಲಿಲ್ಲ. ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ನಾನು ಮಾತಾಡ್ತೀನಿ. ಯಾವ್ದು ನಾನು ಸುಷ್ಮಂದು ಸ್ಟೋರಿ ಹೇಳಿದೆ ಅಲ್ವಾ, ಅಲ್ಲಿ ಅವತ್ತಿದ್ದು ಸ್ಟೋರಿ ಆಗಲೇ ಕತ್ತು ಕೋಟಿಗಟ್ಟಲೆ ಕೊಂಡೋದ್ರು, ಯಾರು ಮಾತಾಡಲಿಲ್ಲ. ಅವ ಒಂದು ಸಣ್ಣ ಬುಟ್ಟಿಯಲ್ಲಿ ಕೊಂಡೋಗ ಅವನಿಗೆ ಮಾಡಿ 1.5 ಲಕ್ಷ ಸೀಸ್ ಮಾಡಿದ್ರು. ಟಿಪ್ಪ ಭಿಕಾರಿ ಈಗ ಮಾತಾಡೋದಿಲ್ಲ. ಈಗ ಪ್ರತಿ ತೋರಿಸಿ ಮರಳು ತೆಗೀರಿ, ನಮ್ದು ಅಭ್ಯಂತರ. ಕಳೆದ ವರ್ಷ ಇಲ್ಲಿಗಲ್ ಆದ್ರೆ ನಾವು ತಡೆಯೋ ಜವಾಬ್ದಾರಿ ನಂದು. ನಾಳೆ ಬರ್ತಾರಮ್ಮ, ಆಯ್ತಾ? ಅಟೆಂಡ್ ಮಾಡ್ತಾರಲ್ವಾ? ಕಳೆದ ವರ್ಷ 2 ತಿಂಗಳು 1,000ಕ್ಕಿಂತ ಮೇಲೆ ಲೋಡ್ ಕೊಂಡೋಗಿದ್ದಾರೆ, ಕಳ್ಳ ಸಾಗಣೆ ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಅಟೆಂಡ್ ಮಾಡ್ತಾರೆ ಸರ್. ನಮ್ದು ಊಟ ಸರ್, ಅಲ್ಲೋಡಿಯಲ್ಲಿ ಅಡಿಕೆ ಗಿಡಕ್ಕೆ ನೀರು ಹಾಕುವ ಊಟದ ಬಟ್ಟಲು ನಮ್ದು. ನಾಳೆ ಅಟೆಂಡ್ ಮಾಡ್ತಾರೆ. ಕೊಟ್ಟು ಆ ಮಾನ್ಯ SP ಅವರ ಕಚೇರಿಯಿಂದ ಪೊಲೀಸ್ ಸ್ಟೇಷನ್, ವೇಣೂರು ಪೊಲೀಸ್ ಸ್ಟೇಷನ್ಗೆ ಆ ಪ್ರತಿಯನ್ನು ಕಳಿಸಿದ್ದಾರೆ. ಆ ಪ್ರತಿಯನ್ನು ತಲುಪಿದ ತಕ್ಷಣ ಯಾರ್ದೆಲ್ಲ ಪ್ರತಿಯಲ್ಲಿ ಹೆಸರಿದೆ ಅಂದರೆ ಕಂಪ್ಲೇಂಟರ್ಗಳನ್ನು ಸ್ಟೇಷನ್ಗೆ ಕರೆಸಿ ಸಿಗ್ನೇಚರ್ ತಗೊಂಡಿದ್ದಾರೆ. ಆದಾಗ್ಯೂ ಆ ಸ್ಥಳಕ್ಕೆ ಬಂದು ಮಾಜಾರು ಮಾಡಲಿಲ್ಲ, ಪರಿಶೀಲನೆ ಮಾಡಿಲ್ಲ. ಇದೊಂದು ಬಹಳ ವೇಣೂರು ಪೊಲೀಸ್ ಸ್ಟೇಷನ್ನ ಬಹಳ ನಿರ್ಲಕ್ಷ್ಯ ವಿಷಯದಲ್ಲಿ ತುಂಬ ಬೇಸರವಾಗಿದೆ ನಮಗೆ. ಈ ಸಲ ಮಾತ್ರ ಪರ್ಮಿಷನ್ ಆಗಿಯೂ ಇಷ್ಟೆಲ್ಲ ನಾವು ಗ್ರಾಮಾಂತರ ಒಬ್ಜೆಕ್ಷನ್ ಇದ್ರೂ ಕೂಡ ಹೇಗೆ ಪರ್ಮಿಷನ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ. ಇಷ್ಟೋ ತನಕ ನಮಗೆ ಅದರ ಪ್ರತಿ ಕೂಡ ತೋರಿಸ್ತಾ ಇಲ್ಲ. ಪರ್ಮಿಷನ್ ಒಂದು ವೇಳೆ ಕೊಟ್ಟರು ಕೂಡ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ಯಾಕಂದ್ರೆ ನಾವಲ್ಲಿ ಕೃಷಿ ಮಾಡುವಂತಹ ಕೃಷಿ ಅಡಿಕೆ ಕೃಷಿ, ಅದರ ನೀರು, ಅದಕ್ಕೆ ಸಂಬಂಧಪಟ್ಟಂತೆ ನೀರು ಅದೇ ನದಿಯಿಂದ ನಾವು ತೆಗೆಯುವಂಥದ್ದು. ಅದಕ್ಕೆ ಪೆಟ್ಟು ಬಿದ್ದು ಇಲ್ಲಿ ರೈತರೆಲ್ಲ ಬದುಕು ಕಂಗಾಲಾಗಿದೆ. ಇದರ ವಿರುದ್ಧ ಎಲ್ಲಿ ತನಕ ಹೋಗಬೇಕು, ಎಷ್ಟು ಹೋರಾಟ ಮಾಡಬೇಕು, ಅದು ನಾವು ಮಾಡಿದೇ ಇರ್ತೇವೆ. ಈ ಅಕ್ರಮ ಮರಳುಗಾರಿಕೆ ಎಲ್ಲ ಇನ್ನು ಪರ್ಮಿಷನ್ ಬಿಡುವುದಿಲ್ಲ.